ಬ್ರಹ್ಮಾವರ ತಾಲೂಕಿನ ಉಪ್ಪೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಇವು ಕೇವಲ ತೆಂಗಿನ ಮರಗಳಲ್ಲ, ನೂರಾರು ಕುಟುಂಬಗಳ ಬದುಕಿನ ಆಧಾರ. ವರ್ಷಗಳ ಪರಿಶ್ರಮದ ಫಲವಾಗಿ ಬೆಳೆದ ಹಸಿರು ಸಂಪತ್ತು. ಆದರೆ ಈಗ ಅದೇ ತೋಟಗಳಲ್ಲಿ ಮರಣ ಮೌನ ಆವರಿಸಿದೆ. ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಭಾಗದಲ್ಲಿ ಉಪ್ಪು ನೀರಿನ ಕಾಟಕ್ಕೆ ಒಂದೊಂದೇ ತೆಂಗಿನ ಮರ ಒಣಗಿ ನಿಂತಿವೆ. ಉಪ್ಪು ನೀರು ತಡೆಗಟ್ಟುವ ಉದ್ದೇಶದಿಂದ ಇಲ್ಲಿ ಡ್ಯಾಂ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಆದರೆ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡ ಪರಿಣಾಮ ನೀರಿನ ಹರಿವು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಹಿಂದೆ ಸರಾಗವಾಗಿ ಸಮುದ್ರ ಸೇರುತ್ತಿದ್ದ ನೀರು ಇದೀಗ ತೋಟಗಳೊಳಗೆ ನಿಂತು ಭೂಮಿಯನ್ನೇ ಉಪ್ಪಾಗಿಸುತ್ತಿದೆ. ಇದರಿಂದ ಕೃಷಿ ಭೂಮಿ ನಿಧಾನವಾಗಿ ಫಲವತ್ತತೆಯನ್ನ ಕಳೆದುಕೊಳ್ಳುತ್ತಿದೆ. ತೋಟಗಳೊಳಗೆ ನಿಂತಿರುವ ಉಪ್ಪು ನೀರು ತೆಂಗಿನ ಮರಗಳ ಬೇರು ಭಾಗವನ್ನೇ ಕೊಳೆಯುವಂತೆ ಮಾಡುತ್ತಿದೆ. ಮೊದಲು ಹಸಿರು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ನಂತರ ಎಲೆಗಳು ಒಣಗುತ್ತವೆ, ಕೊನೆಗೆ ಇಡೀ ಮರವೇ ಬಾಡಿ ನಿಂತು ಹೋಗುತ್ತದೆ. ಕ್ರಮೇಣ ಸಾವಿರಾರು ತೆಂಗಿನ ಮರಗಳು ನಾಶವಾಗುತ್ತಿದ್ದು, ರೈತರು ಭವಿಷ್ಯದ ಬಗ್ಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ವರ್ಷಪೂರ್ತಿ ತೆಂಗಿನ ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿದ್ದ ರೈತ ಕುಟುಂಬಗಳು ಈಗ ಸಂಕಷ್ಟಕ್ಕೆ ಸಿಲುಕಿವೆ. ಒಂದೆಡೆ ಬೆಳೆ ನಾಶವಾಗಿ ಇನ್ನೊಂದೆಡೆ ಆದಾಯವಿಲ್ಲದೆ ಕುಟುಂಬ ನಿರ್ವಹಣೆಯ ಚಿಂತೆ ಕಾಡುತ್ತಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೃಷಿ ಹಾನಿಯಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ಡ್ಯಾಂ ಕಾಮಗಾರಿ ಪೂರ್ಣಗೊಳಿಸದೆ ಬಿಟ್ಟಿದ್ದರಿಂದ ಉಪ್ಪು ನೀರು ತೋಟದೊಳಗೆ ನಿಂತು ಮರಗಳು ಸಾಯುತ್ತಿವೆ. ಸಾವಿರಾರು ಮರಗಳು ಈಗಾಗಲೇ ಹಾಳಾಗಿವೆ. ಅಧಿಕಾರಿಗಳು ಕೂಡಲೇ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂತರ್ಗಾಮಿಯಾಗಿ ಹರಿಯುತ್ತಿರುವ ಉಪ್ಪು ನೀರನ್ನು ತಕ್ಷಣ ನಿಯಂತ್ರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೋಟಗಳು ಹಾನಿಗೊಳಗಾಗುವ ಭೀತಿ ಎದುರಾಗಿದೆ. ಸ್ಥಳೀಯ ರೈತರು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ದರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟು ಹೋಗಿರುವುದೇ ಇಂದಿನ ಸಂಕಷ್ಟಕ್ಕೆ ಪ್ರಮುಖ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಪೂರ್ಣಗೊಂಡ ಕಾಮಗಾರಿಯನ್ನ ತಕ್ಷಣ ಪೂರ್ಣಗೊಳಿಸಬೇಕು, ಇಲ್ಲವೇ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಉಪ್ಪು ನೀರು ತೋಟಗಳಿಗೆ ನುಗ್ಗದಂತೆ ತಡೆಗೋಡೆಯನ್ನ ನಿರ್ಮಿಸಬೇಕು. ರೈತರ ಬದುಕು ಉಳಿಸಲು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.